ಹಾಯ್ ಮಾತಾಡಗ್ಲ ಸೊಲ್ಮೇಲು ಯಾನೇನೊಂದು ಗೋಪಿ ಮಂಚೂರಿ ಮಲ್ಪುಗ ಅಂದುಲ್ಲ ಐಕ್ ಕಲತದ ತುಲೆ ಒಂದು ಯಾನು ಒಟ್ಟಿಗೆ ಒಂದು ಕಲತದಲ್ಲ ಇತ್ತ ಒಂದು ಕಾಯಿ ತೊಂದುಲ್ಲ ತುಲೆ ಬೊಕ್ಕ ಹೊರತು ಕೇಂದ್ರ ಇಲ್ಲ ಕಿಚನ್ ತೋಚ್ಪಾಲಿ ಅಡುಗೆ ಮಲ್ಪನ ತೋಚ್ಪಾಲಿಂದ ಅಂಡ ಕಿಚನ್ ಮಲ್ಪನ ತೋಚ್ಪಾರ ಬಣ್ಣ ಎಂಕಲ ಕಿಚನ್ ಬಜಿ ಎಲ್ಲಿಯ ಇಕ್ಕಟ್ಟದ ಕಿಚನ್ ಅಂಚಾದ ಆತು ಏನ ಅವೇನು ತೋಚ್ಪಾರ ಇಷ್ಟ ಮಲ್ತೊಂದುಜ್ಜಿ ನಾನು ನೆಕ್ಸ್ಟ್ ಎಡ್ಡೆ ಮಲ್ತಂಡ ಅಪ್ಪಗ ತೋಚ್ಪಾಗ ಬೊಕ್ಕ ಈತ ತುಲೆ ಒಂದು ಕಾಯಿ ತೊಂದುಲ್ಲೆ ತುಲೆ ಒಂದು ಈತ ಕಾಯ್ತು ದಾಂಡು ಒಂದು ಈತ ಕಾಯ್ತಿನ ನನ್ನ ನೆಕ್ ತುಲೆ ನೀರುಳ್ಳಿ ಕಟ್ ಮಾಡ್ತೀವಿ ಒಂದೊಂದು ಬೊಕ್ಕ ಕಾಯಿ ಮುಂಚಿ ಕಟ್ ಮಾಡ್ತೀವಿ ಒಂದು ಅಂತೆ ಅಗ್ಗ್ಯಾರ ತಿಕ್ಕೊಂಡು ಶೋಕ ಹಾಕೊಂಡು ಮಾಡೋದು ಮುಂದೆ ನನ್ನ ಮಗನ ಸ್ಟೈಲ್ ಮಲ್ಪುರ ಬೊಕ್ಕ ತೋಚ್ಪಾವೆ ಕಾಯಿ ತೊಂದೊಂದಿತ್ತೆ ಈಗ ಮಾಡ್ತಿದ್ದಾನೆ ಮಗನ ಸ್ಟೈಲಲ್ಲಿ ಮಾಡ್ತಿದ್ದಾನೆ ನೋಡಿ. ಎಣ್ಣೆಗೆ ಪಾಡಿ ಒಂದು 4 ಸ್ಪೂನ್ ಆತು ಪಾಡಿ ಒಂದು ಕನ್ನಡಲ್ಲ ತುಳುಲ್ಲ ಮಿಕ್ಸ್ ಮಲ್ಸ್ಕೊಳ್ಳಲ್ಲ ದಾಯಣ್ಣು ಬಣ್ಣ ಕನ್ನಡ ಒಳ್ಳೆ ಚೇಂಜ್ ಕಳಿಸ್ತಾರೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಅಂದರೆ ಅಡುಗೆ ಎಣ್ಣೆ ಯಾವುದಾದ್ರೂ ಆಗ್ತದೆ, ತೆಂಗಿನ ಎಣ್ಣೆ ಆಗ್ತದೆ, ಕೊಬ್ಬರಿ ಎಣ್ಣೆ ಆಗ್ತದೆ, ಯಾವುದು ಬೇಕು ಇದು ಸನ್ಫ್ಲವರ್ ಎಣ್ಣೆ ಆಗ್ತದೆ, ಯಾವುದು ಬೇಕಾದರೂ ಆಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾನೆ. ಸಾಧಾರಣ ಒಂದು 25 ಗ್ರಾಮ್ಸ್ ಅಷ್ಟು ಹಾಕಿದ್ದಾನೆ. ಶುಂಠಿ 25 ಗ್ರಾಮ್ಸ್, ಬೆಳ್ಳುಳ್ಳಿ 25 ಗ್ರಾಮ್ಸು. ಅಂದರೆ ಇದು ಪ್ಯಾಕೆಟ್ ಇದು ಪೇಸ್ಟನ್ನು ಹಾಕಿದ್ದೇವೆ ನಾವು. ಇದು ಸ್ವಲ್ಪ ಸ್ಮೆಲ್ ಹೋಗೋವರೆಗೆ ಹೀಗೆ ಕಾಯಿಸಬೇಕು. ಒಂದು 25 ಗ್ರಾಮ್ಸ್ ಶುಂಠಿ ಮತ್ತು 25 ಗ್ರಾಮ್ಸ್ ಬೆಳ್ಳುಳ್ಳಿ ಒಳ್ಳೆಯೇ ಪಾಡೋಡಪ್ಪು ನಮ್ಮ ಪೇಸ್ಟ್ ಮಾಡ್ಕೊಳ್ಳೋಲ್ಲ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಕನಸು ದಿನ ಪಾಡ್ದ ಆಯಿತು. ಒಂದು ಪರಿಮಳ ಫೋನಟ್ಟ ಒಂದು ಪಜ್ಜಿ ಸ್ಮೆಲ್ ಫೋನಟ್ಟ ಪಾಡು ಫ್ರೈ ಮಾಡ್ಕೊಡು. ತಾನು ಮೆನ್ನೆಯಾನು ನೆಕ್ಕಿತ್ತು ನಮ್ಮ ನೀರುಳ್ಳಿ ಪಾಡ್ಗ. ಇದಕ್ಕೆ ಈಗ ನೀರುಳ್ಳಿ ಹಾಕ್ತಿದ್ದೇವೆ. ಒಂದು ದೊಡ್ಡ ನೀರುಳ್ಳಿ ಒಂದು ಹಾಕ್ತಾ ಇದ್ದೇನೆ. ಬೊಕ್ಕ ಕಾಯಿ ಮುಂಚೆ ರೆಡ್ ಕಾಯಿ ಮುಂಚೆ 2 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ತಿದ್ದೇವೆ. ಇದು ಅಂದರೆ ನಮಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆಂದ ಆಗುತ್ತೆ. ಇತ್ತು ನಮ್ಮ ಸಾಸ್ ಪಾಡ್ಗ ಸೋಯಾ ಸಾಸ್, ಮಂಚೂರಿಗೆ ಪಲ ಸಾಸ್ ಮುಖ್ಯ. ತುಲೆ ಸೋಯಾ ಸಾಸ್ ಪಾಡಿ 2 ಸ್ಪೂನ್ ದಾತು ಸೋಯಾ ಸಾಸ್, 2 ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕಿದ್ದಾನೆ. ಈಗ ಮೆಣಸಿನ ಸಾಸ್, ಚಿಲ್ಲಿ ಸಾಸ್ ಅಣ್ಣ ನೆಕ್ ಸಾಸ್ ಪಾಡಿ ಐತೆ ಮುಂಚಿದ 2 ಸ್ಪೂನ್ ಪಾಡ್ದನು. ನನ್ನ ಐತೆ ಟೊಮೆಟೊ ಸಾಸ್ ಪಾಡ್ಗ ಒಂದು ನೆಕ್ ಮಾತಲ ಸಾಸ್ ಬೋರ್ಡ್ ಹಾಕೊಂಡು ತುಲೆ ಒಂಜಿ 2-3 ಸ್ಪೂನ್ ದಾತ್ ಟೊಮೆಟೊ ಸಾಸ್ ಪಾಡಿ 3 ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಹಾಕಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದರಲ್ಲಿ ಕ್ಯಾಪ್ಸಿ ಎಲ್ಲ ಹಾಕಲಿಕ್ಕಿದೆ, ಆದರೆ ಅದು ಸ್ವಲ್ಪ ಫ್ರೈ ಎಲ್ಲ ಜಾಸ್ತಿ ಆದರೆ ಒಳ್ಳೆಯದಾಗೋದಿಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕೋದು. ಹಾಗಾಗಿ ಅದು ಹಾಗೆಯೇ ಇಟ್ಟಿದ್ದೇವೆ.
ಈಗ ನೋಡಿ ಇದು ಕುದೀತಾ ಉಂಟು, ಸ್ವಲ್ಪ ಕುದಿ ಬರ್ತಾ ಉಂಟು ನೋಡಿ. ಒಂತೆ ಕೊದ್ದಿಯೊಂದುಂಡು ಅದೇ ಕೊಂಚ ಕೊದ್ದಿನಾಗ ನಮ್ಮ ಇತ್ತೆ ಕ್ಯಾಪ್ಸಿ ಪಾಡ್ಗ ಒಂಜಿ ಕ್ಯಾಪ್ಸಿ ಪಾಡ್ದುಂಡು ಒಂದು ಸ್ಲೈಸ್ ಆದ್ಲ ಮೂರೊಲಿ ನಮ್ಮ ಮತ್ತು ಕುದ್ದೆ ಮಾಂಸದ ಮೂರೊಲಿ ಆಡ ನೆಕ್ ಜಾಸ್ತಿ ಅದು ನಮ್ಮ ಸ್ಲೈಸ್ ಆದ ಮೂರನ್ನು. ಇದು ಕ್ಯಾಪ್ಸಿ ಒಂದು ಕ್ಯಾಪ್ಸಿ ಹಾಕಿದೆ ಇದಕ್ಕೆ ನೋಡಿ. ಇದಂದರೆ ತುಂಬ ಬೇಯಲಿಕ್ಕಿಲ್ಲ, ಹಾಗಾಗಿ ಲಾಸ್ಟಿಗೆ ಹಾಕುವಂಥದ್ದು. ಈಗ ನೋಡಿ ಮತ್ತೆ ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದಾನೆ. ಯಾಕಂದರೆ ಒಂದು ನೀರುಳ್ಳಿ ಇದು ಸ್ವಲ್ಪ ಹಸಿ ಸಿಗಬೇಕು ಬಾಯಿಗೆ ಅನ್ನೋದಕ್ಕೆ, ಒಂದು ಮೆಣಸು ಮತ್ತು ಒಂದು ನೀರುಳ್ಳಿ ಹಸಿ ಸಿಗಬೇಕು ಅಂತ ಹಾಕ್ತಾ ಇದ್ದಾನೆ. ಇದು ಇವನ ಸ್ಟೈಲ್, ಇವನಿಗೆ ಅದೆಲ್ಲ ಮಾಡಿ ಗೊತ್ತಿದೆ, ಅಭ್ಯಾಸ ಇದೆ, ಅದಕ್ಕೆ ಹಾಗೆ ಮಾಡ್ತಿದ್ದಾನೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಒಂದು ತೂಲೆ ಒಂದು ಇತ್ತೆ ಲಾಸ್ಟಿಗೆ ಒಂಜಿ ನೀರುಳ್ಳಿ ಬೊಕ್ಕ ಒಂಜಿ ಕಾಯಿ ಮುಂಚಿ ಕಟ್ ಮಲ್ದಿನ ಅಂಚನೆ ಅವೇನು ಪೂರ ಪಾಡ್ದು ಅಂತೆ ಒಂದು ಫ್ರೈ ಹೆಚ್ಚು ಆವರೆಗೆ ಇಜ್ಜಿ ಒಂದು ಲಾಸ್ಟಿಗೆ ಪಾಡುವೆ ಆಗ ಮಲ್ತದು ಪೂರ ಗೊತ್ತುಂಡು. ಒಂದು ಅಂಚಾದ ಆಯನು ಜಾಸ್ತಿ ಮಲ್ಪುನು ಮೂಲು ಬೊಕ್ಕ ಬೇತೆ ಮಲ್ಪನೆತ್ತ ನಾಲ್ ಪುಣ್ಣು ಮಲ್ಪೋಲು ಒಂದು ಮತ್ತು ಆಯ ಮಲ್ಪೆ ಒಂದು ಆಗಲ ಆಯ್ತು ಗೊತ್ತುಂಡು ಮಲ್ಪರೆಗೆ. ಇತ್ತೆ ನಮ್ಮ ರುಚಿಗೆ ತಕ್ಕ ಉಪ್ಪು ಪಾಡ ನೋಡು, ಎಂಕುಲು ಅರ್ಧ ಸ್ಪೂನ್ ಪಾಡುವ ನೆಕ್ ಈತೆಕ್ಕೆ ಬೋಡ ಒಂದು ಬೊಕ್ಕ ನಿಕ್ಕುಲು ನಿಕ್ಲೆಗೆ ಟೇಸ್ಟ್ ತಕ್ಕ ಒಂಚೂರು ಉಪ್ಪು ಪಾಡೋನ್ಲೆ. ಇತ್ತೆ ನಮ್ಮ ಫ್ರೈ ಮಲ್ತೀತಿನ ಒಂದು ಚೂರು ಒಂದು ಒಂಚಿನ ಸಿರ್ಕ ಪಾಡೊಂದುಲ್ಲೆ ಒಂಚೂರು ಅವು ಒಂಚೂರು ಟೇಸ್ಟ್ ಚೇಂಜ್ ಆವರೆಗೋಸ್ಕರ ಒಂಚೂರು ಸಿರ್ಕ ಪಾಡಿ ಒಂಜಿ 2 ಡ್ರಾಪ್ಸ್ ದಾತು. ಇದಕ್ಕೆ ಸ್ವಲ್ಪ ಟೇಸ್ಟ್ ಬೇರೆ ಆಗಲಿಕ್ಕೋಸ್ಕರ ಸಿರ್ಕ ಹಾಕಿದ್ದಾನೆ, ಒಂದು 2 ಡ್ರಾಪ್ಸಿನಷ್ಟು ಹಾಕಿದ್ದಾನೆ ಅಷ್ಟೇ. ಈಗ ನಾವು ಕಾಯಿಸಿಕೊಂಡಂಥ ಗೋಬಿಯನ್ನು ಹಾಕುವ. ನೆಕ್ಕತ್ತೆ ನಮ್ಮ ಕೈತದೀತಿನ ಒಂಜಿ ಹೂಕೋಸನ್ನು ಕೈತದೀತತೆ ಅವೇನು ನಮ್ಮ ಪಾಡಿ ಐತೆ ಒಂದು ನಾನು ಲಾಯ್ಕ ಮಿಕ್ಸ್ ಮಾಡ್ಕೊಡು. ನೆಕ್ ಒಂತೆ ಮುರಾಡಿಯವರ ಮಲ್ಪನಾಗ ನಿಕಂಡ ಪಂಡೆ ಪನ್ನಗ ಎನ್ನ ಮಗೆ ಎತ್ತೆ ಡಾಯನ ಸ್ಟೈಲೇ ಬೇತೆ ಡಾಯ ಮಲ್ಪುನ ಒಂಥರ ರೀತಿ ಬೇತೆ ಅಂದರೆ ಅಲ್ಲೇ ನೀರು ಪಾಡೊಂದು ಇತ್ತೆ ಒಂತೆ ನೀರು ಪಾಡಿ ನನ್ನ ಇತ್ತೆ ಮಿಕ್ಸ್ ಮಲ್ಪರವು ಅಲ್ಲ ಇಂಚ ಮಿಕ್ಸ್ ಮಲ್ಪಟ್ಟಿಲ್ಲ ಆಯ ಮಿಕ್ಸ್ ಮಲ್ಪನ ಸ್ಟೈಲ್ ಬೇತೆ. ಒಂದು ನಮ್ಮ ಪೂರ ರೆಸ್ಟೋರೆಂಟ್ ತಿನ್ಪಾತೆ ಅವೇ ನಮ್ಮನೆ ಆಂಡು ತೂಲೆ ನೆಟ್ಟ ನಿಕ್ಲೆ ವೀಡಿಯೋಡು ಗೊತ್ತಾಪುನ ಅಜ್ಜಂದು ಹೆಂಗೆ ಗೊತ್ತುಜ್ಜಿ ಆಂಡ ಒಂದು ಅಂಚನೆ ಆಂಡು ತೂವರೆ ಒಂಜಿ ಬೊಕ್ಕ ಅಲೆ ತೂಲೆ ಹೆಂಚಾಂಡು ನೋಡಿ. ಇದು ರೆಸ್ಟೋರೆಂಟಲ್ಲೆಲ್ಲ ನಾವು ತಿಂತೇವಲ್ಲ ಅದೇ ರೀತಿ ಆಯಿತು ನೋಡಿ, ತುಂಬ ಚೆಂದ ಬಂದಿದೆ ಚೆನ್ನಾಗಿ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇಲ್ಲಿಗೆ ನಮ್ಮದು ಗೋಬಿ ಮಂಚೂರಿದ್ದು ಒಂದು ಕೆಲಸ ಆಯಿತು ಅಂತ ತಿಳ್ಕೊಳ್ಬೋದು. ಇನ್ನು ಪ್ಲೇಟಿಗೆ ಹಾಕಿ ಹೇಗೆ ಉಂಟಂತ ಟೇಸ್ಟ್ ಮಾಡೋಣ. ನೋಡಿ ಭಾರಿ ಚೆಂದ ಬಂದಿದೆ, ಭಾರಿ ಚೆಂದ ಆಗಿದೆ. ನಾನು ಈಗ ಟೇಸ್ಟ್ ಮಾಡಬೇಕು ಹೇಗೆ ಉಂಟು ಅಂತ. ಬನ್ನಿ ಎಲ್ಲರೂ ಒಟ್ಟಿಗೆ ತಿನ್ನೋಣ. ಮುರಾಣಿ ಯಾನ್ ಮಲ್ತಿನ ಗೋಬಿ ಮಂಚೂರಿ ಇನಿ ಎನ್ನ ಮಗೆ ಮಲ್ತಿನ ಗೋಬಿ ಮಂಚೂರಿ. ಹೇಗೆ ಆಗಿದೆ ಗೋಬಿ ಮಂಚೂರಿ ಪೃಥ್ವಿ? ನಾನೇ ಮಾಡಿದ್ದಲ್ಲ. ಹೌದು, ಮತ್ತೆ ಅವರನ್ನು ಕೇಳಿದ್ರೆ ಹೇಗೆ ಆಗಿದೆ ಗೋಬಿ ಮಂಚೂರಿ? ಹೇಗೆ ಆಗಿದೆ? ನಾನು ಮಾಡಿದ್ದು ಚೆಂದ ಆಗಿದೆ, ಪೃಥ್ವಿ ಮಾಡಿದ್ದು ಚೆಂದ ಆಗಿದೆ. ಪೃಥ್ವಿ ಮಾಡಿದ್ದು ಚೆಂದ, ಪೃಥ್ವಿ ಮಾಡಿದ್ದು ಸೂಪರ್ ಆಗಿದೆ. ಅಲ್ಲ ನನ್ನ ಅಕ್ಕನ ಮಗಲ್ ಪನೊಂದುಲ್ಲಲು ಪೃಥ್ವಿ ಮಲ್ದಿನ ಸೂಪರ್ ಆತು ನಿಂದು. ಮುರಾಣಿ ಯಾನ್ ಮಲ್ದಿನ ಇರ್ತದು ಮಲ್ದಿನ ಅಂಚಿನ ನಾವುಲ ಶೋಕ ಆದಿತ್ತು ಅಂಡ ಒಂದೆಂಚ ಆತರ ಹೆಂಗೆ ಗೊತ್ತು ಜಾಂಡ ಆಲ್ಪನೊಂದುಲ್ಲಲು ಒಂದು ಎಡ್ಡ ಆತು ನಿಂದು ಅಂಚಂಡ ಯಾನ್ಲ ಒಂಜಿ ತಿಂದು ತೂಪೆ.
ಅಂದು ಭಾರಿ ಶೋಕ ಆತನು ಒಂದು ರೆಸ್ಟೋರೆಂಟ್ ಮಲ್ದಿನಲ್ಕನೇ ಆತನು ಭಾರಿ ಶೋಕ ಆತದು. ಇನ್ನಿತ್ತ ವೀಡಿಯೋ ನೀಡಾಗ ಮುಗಿಪ್ಪ ಎಲ್ಲ ಎರಡೇ ವೀಡಿಯೋ ಬರ್ಪ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಏರು ವಿಜಯ ಲಾಗ್ಸ್ ಸಬ್ಸ್ಕ್ರೈಬ್ ಮಲ್ ವಿಜಯ ಲಾಗ್ಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಬಾಯ್.